ಪುತ್ತೂರು ಕಜೆ ದೇವಿನಗರ ಎಂಬಲ್ಲಿ ನಿರಂತರ ಸುರಿದ ಮಳೆಯಿಂದಾಗಿ ಸಂತೋಷ್ ಕುಲಾಲ್ ಅವರ ಮನೆಯ ಆವರಣ ಗೋಡೆ ಕುಸಿದಿದ್ದು ಮನೆಯು ಅಪಾಯದ ಅಂಚಿನಲ್ಲಿದೆ. ಇಲ್ಲಿಗೆ ಉದ್ಯಮಿ ಅಶೋಕ್ ಕುಮಾರ್ ರೈ ಕೋಡಿಂಪಾಡಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾತ್ರವಲ್ಲದೆ ಆವರಣ ಗೋಡೆ ಕಟ್ಟಲು ಅಂದಾಜು ಸುಮಾರು 8 ಲಕ್ಷ ರೂಪಾಯಿ ತಗುಲಲಿದ್ದು ಸರ್ಕಾರ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ತಾನು ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದರೂ ಕೂಡ ಇಲ್ಲಿ ಹತ್ತಿರದ ಮನೆಗೆ ಬಂದಿದ್ರು ಇಲ್ಲಿಗೆ ಬಾರದಿದ್ದುದರಿಂದ ಸ್ಥಳೀಯರು ಹಾಗೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪುತ್ತೂರು ತಾಲೂಕಿನ ಸೇಡಿಯ ಕಜೆ ಎಂಬಲ್ಲಿ ಸಂತೋಷ್ ಅವರ ಮನೆಯ ಪಕ್ಕದ ಈ ತಡೆಗೋಡೆಯು ಕುಸಿದಿದೆ. ಇನ್ನೊಂದು ಸ್ವಲ್ಪ ಕುಸಿದಲ್ಲಿ ಅವರ ಮನೆಯು ಕೆಳಗೆ ಬೀಳುವಂತಹ ಹಂತದಲ್ಲಿ ಇದೆ. ಇಲ್ಲಿಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಎಲ್ಲ ಭೇಟಿ ಕೊಟ್ಟು ಬಹುಶಃ ಅವರಿಗೆ ಅದಕ್ಕೆ ಯಾವುದೇ ರೀತಿಯ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿ ಈ ಭಾಗದ ಎಲ್ಲ ಯುವಕರು ನೀವು ಬರಬೇಕು ಅನ್ನುವ ಒಂದು ವಿಚಾರವನ್ನು ನನ್ನ ಮನಸ್ಸಿಗೆ ತಂದಾಗ, ನನ್ನ ಗಮನಕ್ಕೆ ತಂದಾಗ ನಾನು ಕೂಡ ನನ್ನ ಪಕ್ಕದ ನಂದು ಕೂಡ ಗ್ರಾಮ ಹಾಗೆ ಹೀಗೆ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದೇನೆ. ಬಹುಶಃ ಇದಕ್ಕೆ ತುಂಬಾ ವೆಚ್ಚ ಆಗ್ಬೋದು. ಸುಮಾರು ಸಾಧಾರಣ ಒಂದು 7-8 ಲಕ್ಷ ರೂಪಾಯಿಯ ಖರ್ಚು ಇದಕ್ಕೆ ಅಗತ್ಯ ಇದೆ. ಎಲ್ಲ ಈ ಭಾಗದ ಯುವಕರು ಎಲ್ಲ ಸೇರಿ ನಾವು ಸೇರ್ಕೊಳ್ತೇವೆ, ಇದು ಜೊತೆಯಲ್ಲಿ ಸೇರಿ ಮಾಡಬೇಕು, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ನನ್ನ ಗಮನಕ್ಕೆ ತಂದಾಗ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ, ನೀವೆಲ್ಲ ಸೇರಿ ಮಾಡುವುದಿದ್ರೆ ಅದಕ್ಕೆ ನಾನು ಕೈ ಜೋಡಿಸುವ ಕೆಲಸವನ್ನು ಮಾಡ್ತೇನೆ ಭರವಸೆಯನ್ನು ಕೊಟ್ಟಿದ್ದೀನಿ. ಬಹುಶಃ ಎಲ್ಲರೂ ಈ ಭಾಗದ ಯುವಕರು ಅವರ ಜೊತೆಯಲ್ಲಿರುವ ಅವರ ಆತ್ಮೀಯರು ಸೇರಿ ಮತ್ತೆ ಪಕ್ಕದ ಮನೆಯವರನ್ನು ಸೇರಿಸಿಕೊಂಡು ಯಾವರಿಗೆ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಎಲ್ಲ ಸೇರಿಕೊಂಡು ಮಾಡುವಂತ ಯೋಜನೆಯಲ್ಲಿ ಇವರೆಲ್ಲ ಇದ್ದಾರೆ.